ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ಬೆಳಗ್ಗೆನೇ ಕಿಚನಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದೀನಿ. ಬೆಳಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನೊಂದು ಸ್ನ್ಯಾಕ್ ಐಟಮ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಹುರ್ಗಡ್ಲೆ. ಹೌದು, ಈಸಿಯಾಗಿ ಮಾಡ್ಕೊಡುವ ಅಂತ ಬೇಗನೆ ಮಾಡ್ಕೊಡುವ ಸ್ನ್ಯಾಕ್ ಅಂದರೆ ಹುರ್ಗಡ್ಲೆ. 2 ನಿಮಿಷದಲ್ಲಿ ಹುರ್ಗಡ್ಲೆ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಇದು. ಮಕ್ಕಳು ಅಂತೂ ತುಂಬಾ ಇಷ್ಟಪಡ್ತಾರೆ. ನಮಗೂ ಟೀ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗುತ್ತೆ ಇದು. ಏನಿಲ್ಲ, ಸಿಂಪಲ್ ಇದೆ ರೆಸಿಪಿ. ಅದನ್ನ ಯಾವ ರೀತಿ ಮಾಡೋದು, ಅದಕ್ಕೆ ಏನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ದೊಡ್ಡ ಕಪ್ ಮೆಜರ್ಮೆಂಟ್ ಅಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ತಗೊಂಡಿದ್ದೀನಿ, ಕಪ್ಪು ಕಡಲೆ. ಅದೇ ರೀತಿಯಾಗಿ ಸಣ್ಣ ಕಪ್ ಮೆಜರ್ಮೆಂಟ್ ಅಲ್ಲಿ 1 ಕಪ್ ಆಗುವಷ್ಟು ಉಪ್ಪು ತಗೊಂಡಿದ್ದೀನಿ. ಉಪ್ಪು ನಮಗೆ ಕಡಲೆ ಹುರ್ಕೊಳ್ಳೋಕ್ಕೆ ಬೇಕು. ಅರ್ಧ ಕಪ್ಪು ಕಡಲೆ ಹಾಗೆ 1 ಕಪ್ಪು ಉಪ್ಪು ತಗೊಂಡಿದ್ದೀನಿ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ನಾನಿಲ್ಲಿ ಈ ಥರ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪನ್ನ ಈ ಥರ ಸವರ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಈ ಸ್ನ್ಯಾಕ್. ಸಂಜೆ ಟೀ ಜೊತೆಗೂ ಅಥವಾ ನಾವು ಎಲ್ಲಾದರೂ ದೂರ ಹೋಗೋವಾಗ ತಗೊಂಡು ಹೋಗ್ಲಿಕ್ಕೂ ಮಾಡ್ಕೊಂಡು ತಗೊಂಡು ಹೋಗ್ಬಹುದು. ತುಂಬಾ ಚೆನ್ನಾಗಾಗುತ್ತೆ. ಉಪ್ಪು ಬಿಸಿ ಆಗಬೇಕು. ಉಪ್ಪು ನಾವು ಇದಕ್ಕೆ ಯೂಸ್ ಮಾಡಿಕೊಂಡು ಮತ್ತೆ ನಾವು ರಿಯೂಸ್ ಮಾಡ್ಕೊಳ್ಬೋದು. ಉಪ್ಪು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಕಡಲೆ ಹಾಕ್ಕೊಳ್ಬೇಕು. ಇವಾಗ ಉಪ್ಪು ಬಿಸಿ ಆಗ್ತಾ ಬಂದಿದೆ. ಇದಕ್ಕೇನೆ ಕಡಲೆ ಹಾಕೋತಾ ಇದ್ದೀನಿ. ಎಲ್ಲ ಕಡಲೆ ಒಟ್ಟಿಗೆ ಹಾಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪನೇ ಹಾಕೊಂಡು ಹುರಿಬೇಕು. ಕೈ ಬಿಡದೇನೆ ಇದೇ ರೀತಿಯಾಗಿ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಕೈ ಬಿಡದೆ ಹುರ್ಕೊಳ್ಬೇಕು. ನಮ್ದಿಲ್ಲಿ ಕಡಲೆ ರೆಡಿ ಆಯಿತು. ಇದನ್ನ ಇವಾಗ ತೆಗಿತೀನಿ ನಾನು. ತೆಗೆದು ಒಂದು ಪ್ಲೇಟ್ಗೆ ಹಾಕೋತೀನಿ. ಇವಾಗ ಉಳಿದಿರುವ ಕಡಲೆಗಳನ್ನು ನಾನು ಇದೇ ರೀತಿಯಾಗಿ ಹುರ್ಕೋತೀನಿ. ನಾನಿವಾಗ ಅದೇ ರೀತಿಯಾಗಿ ಉಳಿದಿರುವಂತಹ ಕಡಲೆಗಳನ್ನು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಗ್ಯಾಸ್ ಫ್ಲೇಮ್ ಸ್ಪೀಡಾಗಿ ಇರಲಿ. ನಾನು ಇದನ್ನು ಎಲ್ಲವನ್ನು ಹುರ್ಕೋತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇದು ಇವಾಗ ಆಗ್ತಾ ಬಂದಿದೆ. ಇದನ್ನು ನಾನು ತೆಕ್ಕೊಳ್ತೀನಿ ಇವಾಗ, ತೆಗಿತೀನಿ ಇವಾಗ. ಇದು ಕಂಪ್ಲೀಟಾಗಿ ಆಗಿದೆ. ನೋಡಿ, ಈ ರೀತಿ ಮಾಡಿ ಉಪ್ಪನ್ನೆಲ್ಲ ತೆಗಿಬೇಕು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಬೌಲ್ಗೆ ಹಾಕೋತೀನಿ ನಾನು. ನೋಡಿ, ಚೆನ್ನಾಗಿ ಬಂದಿದೆ. ಎಲ್ಲವನ್ನು ಇದೇ ರೀತಿಯಾಗಿ ತೆಗಿತೀನಿ ನಾನಿವಾಗ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಎಷ್ಟು ಬೇಗನೆ ನಾವು ಹುರ್ಗಡ್ಲೆನ ಮಾಡ್ಕೊಳ್ಬೋದು ಅಂತ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರಾಗಿ ಆಗುತ್ತೆ ಇದು. ಈವ್ನಿಂಗ್ ಟೀಗೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಉಪ್ಪು ಹಾಕಿ ಹುರಿದಿರೋದ್ರಿಂದ ತುಂಬಾ ಚೆನ್ನಾಗಿದ್ದಕ್ಕೆ ಉಪ್ಪು ಹೇಳ್ಕೊಂಡಿದೆ. ತಿನ್ನೋವಾಗಲೂ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಇದು ತುಂಬಾ ಚೆನ್ನಾಗಾಗುತ್ತೆ. ದಿಢೀರನೆ ಬೇಗನೆ ಮಾಡ್ಕೊಳ್ಬೋದು. ನೀವು ಕೂಡ ಖಂಡಿತವಾಗ್ಲೂ ಇವತ್ತೇ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ. ನೋಡಿದ್ರಲ್ವ ಫ್ರೆಂಡ್ಸ್, ಹುರ್ಗಡ್ಲೆ ನಾವು ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಮಾಡ್ಕೊಂಡ್ವಿ ಅಂತ. ತುಂಬಾ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ